ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾನು ನಿಮ್ಮ ಪ್ರಕೃತಿ ಗೌಡ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2 ಸ್ಟಾರ್ ರೈಸ್, ಗಾದ್ರಿ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್ ಹಾಗೂ ಡೈರಿ ಡೇ ಐಸ್ ಕ್ರೀಮ್. ಸಮಸ್ತ ಕನ್ನಡ ಜನತೆಗೆ ನಮ್ಮ ಟಿವಿ ವತಿಯಿಂದ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಬ್ಬದ ದಿನದಂದು ನಮ್ಮ ಜೊತೆ ಇವತ್ತು ಲಲಿತಾ ಜಯರಾವ್ ಅವರಿದ್ದಾರೆ. ಅವರು ಹಬ್ಬದ ದಿನ ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ನೋಡೋಣ. ನಮಸ್ಕಾರ ಅಮ್ಮ. ನಮಸ್ಕಾರ. ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್. ತುಂಬಾ ಥ್ಯಾಂಕ್ಸ್. ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ನಾನು ಇವತ್ತು ಗಣಪತಿಗೆ, ಗೌರಿ ಗಣಪತಿಗೆ ಇಬ್ಬರಿಗೂ ವಿಶೇಷವಾದ ಖಾದ್ಯ ಕರ್ಜಿಕಾಯಿ. ಗೌರಿ ಗಣೇಶ ಹಬ್ಬ ಅಂದ್ರೆ ಕರ್ಜಿಕಾಯಿನೇ ಸ್ಪೆಷಲ್. ಅದರಲ್ಲಿ ನಾನು ಎಲ್ಲ ಫ್ರೂಟ್ಸ್ಗಳನ್ನು, ಇದು ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ, ಅದು ಬಾರಿ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳಿ ಅದನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಮೊದಲು ಮೈದಾ ಹುಡಿಯನ್ನೊಂದು ಅರ್ಧ ಗಂಟೆ ಮೊದಲು ಇದನ್ನು ಮೈದಾ ಹುಡಿಯಲ್ಲಿ ಕಲಸುವಾಗ ನೀರು ಹಾಕಿ ಸ್ವಲ್ಪ ಕಲಸಬೇಕು. ಕಲಸಿ ಆದಮೇಲೆ ತುಪ್ಪ ಸಹ ಹಾಕ್ಬೋದು ಅಥವಾ ರಿಫೈಂಡ್ ಆಯಿಲ್ ಹಾಕಿ ಒಂದು ಅರ್ಧ ಗಂಟೆ ಇಡಬೇಕು. ಇಟ್ಟರೆ ಅದು ಒಳ್ಳೆ ಬರ್ತದೆ ಅಂತ. ಆಮೇಲೆ ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಸ್ವಲ್ಪ ಇದು ಕೊಬ್ಬರಿ ತುರಿದಿಟ್ಕೊಳ್ಬೇಕು. ಇದಕ್ಕೆ ಬೇಕಾದರೆ ಬಾದಾಮ್ ಸಹ ಹಾಕ್ಬೋದು. ನಾನು ಸ್ವಲ್ಪ ಒಂದು 10 ಬಾದಾಮ್ ಸಹ ಕ್ರೇಪ್ ಮಾಡಿ ಇದಕ್ಕೆ ಹಾಕಿದ್ದೇನೆ. ಬಾದಾಮ್, ಗೇರುಬೀಜ, ಒಣ ದ್ರಾಕ್ಷಿ ಎಷ್ಟು ಬೇಕು ಅಷ್ಟು ನಮಗೆ ನಿಮ್ಮ ಅನುಕೂಲಕ್ಕೆ ಸರಿಯಾಗಿ. ಇದು ಹುರಿದ ಎಳ್ಳು, ಬಿಳಿ ಎಳ್ಳು ಸಾಕ್ತದೆ, ಕಪ್ಪು ಎಳ್ಳು ಸಾಕ್ತದೆ, ಯಾವ್ದು ಸಾಕ್ಬೋದು. ಮತ್ತೆ ಇದು ಪುಡಿ ಮಾಡಿದ ಸಕ್ಕರೆ. ಇದಕ್ಕೆ ನಾನು ಪುಡಿ ಮಾಡುವಾಗ ಏಲಕ್ಕಿ ಸಹ ಒಟ್ಟಿಗೆ ಹಾಕೊಂಡಿದ್ದೇನೆ. ಅದು ಫ್ಲೇವರ್ ಚೆನ್ನಾಗಿರುತ್ತೆ, ಫ್ಲೇವರ್ ಒಳ್ಳೆ ಬರ್ತದೆ ಅಂತ. ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಬೇಕಾದ್ರೆ ಹಾಗೇನು ಕೂಡ ಹಾಕ್ಬೋದಲ್ಲ? ಇದು ಹೀಗೆ ಮಾಡಿದ್ರೆ ಒಳ್ಳೆ ಬರ್ತದೆ ನಿಮಗೆ. ಇದು ಮಿಕ್ಸ್ ಆಗಿದೆ. ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಟಿಸ್ಕೊಳ್ಬೇಕು. ನನಗೆ ಸ್ವಲ್ಪ ಎಣ್ಣೆ ಬೇಕು ನಿಮಗೆ. ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಂಡು ಲಟ್ಟಿಸ್ಕೊಳ್ಬೇಕು. ಲಟ್ಟಿಸ್ಕೊಳ್ಳುವಾಗ ಸ್ವಲ್ಪ ಎಣ್ಣೆ ತಾಗಿಸ್ಕೊಂಡು ಲಟ್ಟಿಸ್ಕೊಂಡ್ರೆ ಅದು ತುಂಬ ಒಳ್ಳೆ ಬರ್ತದೆ ಅಂತ. ಎಣ್ಣೆ ಹಾಕೊಳ್ಳ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅದು ಈಸಿಯಾಗಿ ಕೂಡ ಬರುತ್ತೆ. ಹೌದು, ಸಾಫ್ಟ್ ಆಗಿ ಬರ್ತದೆ, ಈಸಿಯಾಗಿ ಬರ್ತದೆ ಅಂತ. ಹೋಳಿಗೆ ಎಲ್ಲ ಮಾಡುವಾಗ ಇದನ್ನು ಹೀಗೆ ಎಣ್ಣೆಯಲ್ಲಿ ಕಲಸಿ ಎಲ್ಲ ಇಡ್ತಾರೆ. ಗೌರಿ ಗಣೇಶ ಹಬ್ಬ ಅಂತ ನೆನಪಾಗದೆ ಕರ್ಜಿಕಾಯಿ. ನಾವು ನಮ್ಮ ಮನೆಯಲ್ಲಿ ತುಂಬಾ ಗೌಜಾಗಿ ಮಾಡ್ತೇವೆ ಗೌರಿ ಗಣೇಶ ಹಬ್ಬ. ತುಂಬಾ ಎಲ್ಲ ನೇಬರ್ಸ್ ಎಲ್ಲ ಒಟ್ಟು ಸೇರ್ಕೊಂಡು ಎಲ್ಲರಿಗೆ. ಗೌರಿ ಹಬ್ಬ ಅಂದ್ರೆ ಅದು ಹೆಣ್ಮಕ್ಳಿಗೆ ತುಂಬಾನೇ ಸ್ಪೆಷಲ್ ಅಲ್ಲ. ಒಂದು 10-20 ಮನೆಗೆ ಸ್ವೀಟ್ ಎಲ್ಲ ಹಂಚುತ್ತೇವೆ. ನಮಗೆ ತುಂಬಾ ಇಷ್ಟ ಗೌರಿ ಗಣೇಶ. ಮತ್ತೆ ನಮಗೆ ತುಂಬಾ ದೇವರ ಮೇಲೆ ತುಂಬಾ ಇದು ಶ್ಲೋಕ ಹೇಳಿಕೊಂಡೇ ಮನೆಯಲ್ಲಿ ಎಲ್ಲ ಕೆಲಸ ಕಾರ್ಯಕ್ರಮ ಶುರು ಮಾಡುದೇ ಶ್ಲೋಕ ಹೇಳಿಕೊಂಡು. ದೇವರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶ್ಲೋಕ ಹೇಳಿಕೊಂಡೇ ಕೆಲಸ ನಮ್ದು ಏನಿದ್ರು. ಕರ್ಜಿಕಾಯಿ ಮಾಡ್ತೀರಾ? ಇನ್ನು ಸ್ಪೆಷಲ್ ಏನೇನ್ ಮಾಡ್ತೀರಾ ಹಬ್ಬದಲ್ಲಿ? ಕಡಲೆಬೇಳೆದು ವಡೆ ಮಾಡ್ತೇನೆ, ಮತ್ತೆ ಹೆಸರು ಬೇಳೆ ಉಂಡೆ, ಮತ್ತೆ ಹರಳಿನ ಹುಡಿದ್ದು ಉಂಡೆ ಮಾಡ್ತೇನೆ, ಮತ್ತೆ ಒಂದು ಅಷ್ಟಮಿ ಉಂಡೆ ಅಂತ ಎಲ್ಲ ಬಗೆ ಪೌಡರ್ಗಳನ್ನೆಲ್ಲ ಸೇರಿಸ್ಕೊಂಡು ಅಷ್ಟಮಿ ಉಂಡೆ ಅಂತ ಅಂದ್ರೆ ಅದರಲ್ಲಿ 8 ಬಗೆ ಇರ್ತದೆ. ಅಷ್ಟಮಿ ಉಂಡೆ ಅಂದ್ರೆ ಎಲ್ಲ ಮಾಡ್ತೇವೆ ಮನೆಯಲ್ಲಿ. ಮತ್ತೆ ಸ್ಪೆಷಲ್ ಆಗಿ ಹೌದು. ಮತ್ತೆ ಅಷ್ಟದ್ರವ್ಯ ಅಂತ ಒಂದು ಪಂಚಕಜ್ಜಾಯ ಮಾಡ್ತೇವೆ. ಎಲ್ಲ ಸೇರಿಸಿ ಕಬ್ಬು, ಎಳ್ಳು, ಬೆಲ್ಲ, ತೆಂಗಿನಕಾಯಿ ಅದು ಸೇರಿಸಿ 8 ಬಗೆ ತುಪ್ಪ, ಜೇನು ಎಲ್ಲ ಹಾಕಿ ಪಾಕ ಬರಿಸಿ ಮತ್ತೆ ಅವಲಕ್ಕಿ ಮತ್ತೆ ಹರಳು ಕಲಸುದು ಅದಕ್ಕೆ.
ಅದು ವಿಶೇಷ ಗಣಪತಿಗೆ, ಅಷ್ಟದ್ರವ್ಯ ಅಂತ ಹೇಳುದು. ಗಣಪತಿಗೆ ತಿಂಡಿ ತಿನಿಸುಗಳು ಅಂದರೆ ತುಂಬ ಇಷ್ಟ. ಲಟ್ಟಿಸಿ ಆಯಿತು. ಇನ್ನು ಇದಕ್ಕೆ ಸಿಹಿಯನ್ನು ತುಂಬಿಸಬೇಕು. ಸ್ಪೂನಲ್ಲಿ ತೆಗೆದು ಎಲ್ಲಾನು ಮಿಕ್ಸ್ ಮಾಡಿ ಎಲ್ಲ ಮೊದಲೇ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಸಕ್ಕರೆ ಸಹ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಹಾಕಿ ಇದನ್ನು ಹೀಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಆದಮೇಲೆ ಇದರ ಹಿಂದೆ ಶೇಪ್ ಕೊಡಲಿಕ್ಕೆ. ನಮಗೆ ಹೂರಣ ಜಾಸ್ತಿ ಬೇಕಾದರೆ ಜಾಸ್ತಿ ಇಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನಿಮಗೆ. ಅದು ನೀವು ಎಷ್ಟೆಷ್ಟು ಬೇಕು ಅಂತ ನೋಡಿಕೊಂಡು ಒಂದು ಜೊತೆ ಡ್ರೈ ಫ್ರೂಟ್ಸ್ ಫ್ಲೇವರ್ ಇನ್ನೊಂಥರ ಚೆನ್ನಾಗಿರುತ್ತೆ. ಹೌದು, ತುಂಬ ಒಳ್ಳೆಯದಾಗ್ತದೆ. ಒಂದು ಕೂಡ ತುಂಬ ಒಳ್ಳೆಯದು, ಹೆಲ್ತಿಗೆ ತುಂಬ ಒಳ್ಳೆಯದಾಗ್ತದೆ. ಇದು ಯಾರು ತಿನ್ಬೋದು, ಏಜ್ ಆದವರು ಸಹ ತಿನ್ಬೋದು. ಸಕ್ಕರೆ ಬದಲು ಬೆಲ್ಲದಲ್ಲಿ ಬೆಲ್ಲ ಪಾಕ ಮಾಡಿ ಅದಕ್ಕೆ ಗಸಗಸೆ ಮತ್ತು ಫ್ರೂಟ್ಸನ್ನೆಲ್ಲ ಫ್ರೈ ಮಾಡಬೇಕು. ಫ್ರೈ ಮಾಡಿದರೆ ಇನ್ನೂ ಟೇಸ್ಟ್ ಬರ್ತದೆ. ಫ್ರೈಯಲ್ಲಿ ಟೇಸ್ಟ್ ಬರ್ತದೆ ಮತ್ತು ಬೆಲ್ಲಕ್ಕೆ ಇನ್ನೂ ಟೇಸ್ಟ್ ಬರ್ತದೆ. ಬೆಲ್ಲ, ಕಪ್ಪು ಎಳ್ಳು ಮತ್ತು ಗಸಗಸೆ ಫ್ರೈ ಮಾಡಿ ಹಾಕಬೇಕು, ಇನ್ನೂ ಟೇಸ್ಟ್ ಬರ್ತದೆ. ಇದನ್ನು ಇದೆಲ್ಲ ತುಂಬಿಸಿ ಲಟ್ಟಿಸಿ ಅದರೊಳಗೆ ಮತ್ತೆ ಅದು ಡೈಮಂಡ್ ಶೇಪ್ ಬರಬೇಕು ಅಂತ ಹೇಳಿ ಅದು ನಾನು ಒಂದು ಸ್ಪೂನ್ ತಂದಿದ್ದೇನೆ. ಆ ಸ್ಪೂನಲ್ಲಿ ಇದು ಮಾಡಿದರೆ ಅದು ಶೇಪು ಚಂದ ಬರ್ತದೆ ಸೈಡಲ್ಲಿ ಅಂತ ಹೇಳಿ ಮಾಡಿ ಆಮೇಲೆ ಕಾಯಲಿಕ್ಕೆ ಹಾಕೋದು. ಫ್ರೈ ಮಾಡಬೇಕು. ಇದನ್ನು ಖಾರದಲ್ಲಿ ಸಹ ಬೇಕಾದರೂ ಮಾಡ್ಬೋದು. ಇದು ಖಾರಕ್ಕೆ ತೆಂಗಿನಕಾಯಿ, ಕೆಂಪು ಮೆಣಸು, ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಬೆಲ್ಲ ಇದು ಮಾಡಿ ಅದು ಇದರ ಸ್ವೀಟಿನ ಬದಲು ಅದನ್ನು ತುಂಬಿಸಿ ಖಾರ ಮಾಡ್ಬೋದು. ಇಷ್ಟಪಡುವವರು ಹಾಗೆ ಮಾಡ್ಬೋದು. ಅದೇ ಸ್ವಲ್ಪ ಚಿರೋಟಿ ರವೆ ಹಾಕಿದರೆ ಇದು ಕರ್ರಮ್ ಕುರ್ರಮ್ ಆಗ್ತದೆ, ಚಂದ ಸಾಫ್ಟ್. ಇದು ಹೇಳಿದರೆ ಸಾಫ್ಟ್ ಬರ್ತದೆ ಸ್ವಲ್ಪ. ಅದು ಹಾಕಿದ್ರೆ ಚಿರೋಟಿ ರವೆ ಹಾಕಿದರೆ ಕರಮ್ ಕುರಮ್ ಆಗ್ತದೆ, ಚಂದ ಆಗ್ತದೆ. ಆಯಿತು. ರುಚಿ ರುಚಿಯಾದ ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ಸವೀರಿ ಮೇಡಮ್. ಎಸ್ ವೀಕ್ಷಕರು, ಎಲ್ಲ ಥರ ಕರ್ಜಿಕಾಯಿ ಕೂಡ ನೀವು ಟ್ರೈ ಮಾಡಿರ್ತೀರಾ. ಇದು ಡಿಫ್ರೆಂಟ್ ಸ್ಟೈಲ್ ಕರ್ಜಿಕಾಯಿ, ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ. ನಿಮ್ಮನೇಲೂ ಕೂಡ ಟ್ರೈ ಮಾಡಬೇಕಾ? ಹಾಗಾದರೆ ಮಾಡುವ ವಿಧಾನ ನೋಡ್ಕೊಬನ್ನಿ. ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ತಯಾರಿಸುವ ವಿಧಾನ: ಮೊದಲು ಮೈದಾ ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಟುಕೊಳ್ಳಿ. ಇನ್ನೊಂದೆಡೆ ಕೊಬ್ಬರಿ ತುರಿಗೆ, ಬಾದಾಮಿ ಚೂರು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಹುರಿದ ಬಿಳಿ ಎಳ್ಳು, ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಆನಂತರ ಮೈದಾ ಅಂಟನ್ನು ಲಟ್ಟಿಸಿ ಹೂರಣ ತುಂಬಿ ಮಡಚಿ ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ಬಿಸಿ ಬಿಸಿ ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ನೋಡಿದ್ರಲ್ವಾ? ಸೊ ಇನ್ನೊಂದು ಸ್ಪೆಷಲ್ ರೆಸಿಪಿ ಕೂಡ ಅವ್ರು ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ. ಇದರ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ ಅವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ 2 ದಾಲ್ ಹಾಗೂ ಡೈರಿ ಡೇ ಐಸ್ ಕ್ರೀಮ್. ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ಮಾಡೋದು ನೋಡಿದ್ರಿ. ಹಾಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಏನಂತ ನೋಡೋಣ. ಏನು ಮಾಡ್ತಾ ಇದ್ದೀರಮ್ಮ? ಪಕೋಡ ಮಾಡ್ತಾ ಇದ್ದೇನೆ ನಾನು. ಅದಕ್ಕೆ ತೆಂಗಿನಕಾಯಿ, ಕಡಲೆಬೇಳೆಯನ್ನು ಫಸ್ಟಿಗೆ ರುಬ್ಬಿಕೊಳ್ಬೇಕು. ಆಮೇಲೆ ಅದಕ್ಕೆ ನೀರುಳ್ಳಿ ಮತ್ತೆ ಇದು ಸೊಜಂಕ್ ಸೊಪ್ಪು ಹೇಳ್ತಾರೆ, ತೊಗಟೆ ಸೊಪ್ಪು. ಇದು ರಕ್ತವನ್ನು ಶುದ್ಧಿ ಮಾಡ್ತದೆ. ಇದು ನಿಮಗೆ ಜೂನ್, ಏಪ್ರಿಲ್, ಮೇ, ಜೂನ್ ಮಳೆಗಾಲದಲ್ಲಿ ಮಾತ್ರ ಸಿಗೋದು. ಇದು ಭಾರಿ ಒಳ್ಳೇದು ಆರೋಗ್ಯಕ್ಕೆ. ಅದನ್ನು ಮಿಕ್ಸ್ ಮಾಡಿ ಆರೋಗ್ಯಕರ ಇದು ಹೆಲ್ದಿ ಫುಡ್ ಅಂತ ಎಲ್ಲ ಮಿಕ್ಸ್ ಮಾಡಿ ಇದು ಮಾಡ್ತೇನೆ. ಈಗ ಮೊದಲು ಕಡಿಬೇಕು ಇದನ್ನು.
ಜೊತೆಗೆ ಮೆಣಸು ಕೂಡ ಮಿಕ್ಸ್ ಮಾಡಿದ್ದೀರಾ? ಕಾಯಿ ಮೆಣಸು ಒಂದು ಮೆಣಸು ಹಾಕಿದ್ದೇನೆ. ತರಿ ತರಿಯಾಗಿ ರುಬ್ಬಿದ್ರೆ ಆಯ್ತು. ಈಗ ಇದನ್ನೆಲ್ಲ ಮಿಕ್ಸಿಂಗ್ ಬೌಲಿಗೆ ಹಾಕಬೇಕು ಎಲ್ಲವನ್ನು. ಇದಕ್ಕೆ ಮೆಣಸಿನ ಹುಡಿ, ರುಚಿಗೆ ಬೇಕಾದಷ್ಟು, ರುಚಿಗೆ ಜಾಸ್ತಿ ಬೇಕು ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಈ ತೊಗಟೆ ಸೊಪ್ಪು, ನೀರುಳ್ಳಿ ಚಿಕ್ಕ ಸಣ್ಣದಾಗಿ ಹೆಚ್ಚಿಕೊಂಡ ನೀರುಳ್ಳಿ. ಒಂದು ನೀರುಳ್ಳಿ ಸಾಕು? ಒಂದು ಸಣ್ಣದಾದರೆ ಒಂದು ನೀರುಳ್ಳಿ ಸಾಕು. ಮತ್ತು ಇದು ಸ್ವಲ್ಪ ಅಕ್ಕಿ ಹುಡಿ, ಸ್ವಲ್ಪ ಕಡಲೆ ಹುಡಿ, ಎರಡು ಮಿಕ್ಸ್ ಮಾಡಿ. ಹೌದು, ಎರಡನ್ನು ಮಿಕ್ಸ್ ಮಾಡಿದರೆ ಅದು ತರಿ ತರಿ ಆಗ್ತದೆ ಅಂತ. ಅಕ್ಕಿ ಹುಡಿ ಹಾಕಿದರೆ ತರಿ ತರಿ ಆಗ್ತದೆ ಅಂತ. ಇದು ಡೀಪ್ ಫ್ರೈ ಮಾಡಬೇಕು ಮೇಡಮ್. ನೀವು ಎಣ್ಣೆ ಬಿಸಿಗೆ ಇಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಫ್ಲೇವರ್ ಚೆನ್ನಾಗಿ ಸಿಗ್ತದೆ. ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಇದಕ್ಕೆ ಹಾಕಿ ಆಮೇಲೆ ನೀರು ಹಾಕಿ ಕಲಸಿ ಇದು ಮಾಡಿದರೆ ಒಳ್ಳೆ ಬರ್ತದೆ. ಬಸಳೆ ಸೊಪ್ಪು ಹಾಕಿ ಮಾಡ್ಬೋದು. ಸೊಪ್ಪು ಮಾತ್ರ ಎಳೆಯದಾಗಿರ್ಬೇಕು, ಟೇಸ್ಟ್ ಆಗಬೇಕಾದ್ರೆ. ಒಂಥರ ಆರೋಗ್ಯಕರ ಇದು. ಈಗ ಮಕ್ಕಳೆಲ್ಲ ಲೈಕ್ ಸೊಪ್ಪು ತಿನ್ನಕ್ಕಾಗಲ್ಲ, ಹಾಗೆ ಪಲ್ಯ ಮಾಡಿದಾಗ ಇದು ನಿಮಗೆ ಹಾಗೆ ಈ ತರ ಮಿಕ್ಸ್ ಮಾಡಿ ಕೊಡ್ಬೋದು. ಹಾಗೆ ಇದು ನೋಡಿದ್ರೆ ಸೊಪ್ಪು ತುಂಬಾ ವಾಸನೆ, ಯಾರು ಸಹ ತಿನ್ನುವುದಿಲ್ಲ ಇದನ್ನು, ಈ ಸೊಪ್ಪನ್ನು. ಅದರ ಸೊಪ್ಪು ವಾಸನೆ ಉಂಟದು. ಇದನ್ನು ತಂಬುಳಿ ಮಾಡಲಿಕ್ಕೂ ಆಗ್ತದೆ. ನಮ್ಮಲ್ಲಿ ಚಟ್ನಿ ಮಾಡ್ತಾರೆ ಇದನ್ನು. ಜೀರಿಗೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತಂಬುಳಿ ಮಾಡ್ತಾರೆ, ಮಜ್ಜಿಗೆ ಹಾಕಿ. ತುಂಬ ಒಳ್ಳೆಯದು ಹೆಲ್ತಿಗೆ. ಹೊಟ್ಟೆ ನೋವು ಎಲ್ಲ ಇದ್ದರೆ ಒಳ್ಳೆಯದಾಗ್ತದೆ. ಸ್ವಲ್ಪ ಎಣ್ಣೆ ಬೇಕಿತ್ತು ಇದಕ್ಕೆ, ಕಾಯಿಸಿದ ಎಣ್ಣೆ. ನೀರು ಹಾಕಿ ಕಲಸಿಕೊಳ್ಬೇಕು ಇದನ್ನು, ಸ್ವಲ್ಪ ನೀರು. ಎಣ್ಣೆ ಅಂದ್ರೆ ಅದು ತುಂಬಾ ಅಂಟಲ್ಲ. ಹೌದು ಹೌದು. ಎಣ್ಣೆ ಕಾದಿದೆ. ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಯ ಹಾಗೆ ಮಾಡಿ ತಟ್ಟಿ ವಡೆಯ ಶೇಪಿಗೆ. ಖಾಲಿ ಕಡಲೆಬೇಳೆ ಹಾಕಿ ಹೆಸರುಬೇಳೆ ಹಾಕಿ ಸಹ ಇದನ್ನು ಪುಡಿ ಸೊಪ್ಪು ಹಾಕಿದ್ ಮಾಡಿದ್ರು ರುಚಿ ಆಗ್ತದೆ. ಇದು ಪಕ್ಕ ಪಕ್ಕ ಮಾಡ್ಲಿಕ್ಕೆ ಆಗ್ತದೆ ಅಂತ. ಕಡಲೆಬೇಳೆ ಇದೆಲ್ಲ ಹಾಕಿ ಮಾಡೋದಾದ್ರೆ 1 ಗಂಟೆ ಆದರೂ ನೆನೆಸಿಡ್ಬೇಕು, ಇಲ್ಲದಿದ್ರೆ ಒಳ್ಳೇದಾಗುದಿಲ್ಲ ಅದು. ನೀವಾಗ್ಲೂ ಶ್ಲೋಕ ಹೇಳ್ತೀರಾ ಮನೇಲಿ, ದೇವ್ರ ಭಕ್ತಿ ಅಂತೀರಾ, ಒಂದು ಶ್ಲೋಕ ಹೇಳ್ತೀರಾ? ಹೇಳ್ತೇನೆ ಮೇಡಮ್. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತ ಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಗುಣಾತೀತಮಾನಂ ಚಿದಾನಂದರೂಪಂ ಚಿದಾಭಾಸಕಂ ಸರ್ವಗಂ ಜ್ಞಾನಗಮ್ಯಂ ಮುನಿಧ್ಯೇಯಮಾಕಾಶರೂಪಂ ಪರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಜಗತ್ಕಾರಣಂ ಕಾರಣಜ್ಞಾನರೂಪಂ ಸುರಾದಿಂ ಸುಖಾದಿಂ ಗುಣೇಶಂ ಗಣೇಶಂ ಜಗದ್ವಾಪಿನಂ ವಿಶ್ವವಂದ್ಯಂ ಸುರೇಶಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ತುಂಬಾನೇ ಚೆನ್ನಾಗಿತ್ತು. ಇದಾಯ್ತು ಮೇಡಮ್, ತೆಗಿಬೋದು ಇದನ್ನು.
ರುಚಿ ರುಚಿಯಾದ ಬಿಸಿ ಬಿಸಿಯಾದ ತೊಗಟೆ ಸೊಪ್ಪಿನ ಪಕೋಡವನ್ನು ರುಚಿ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ವೀಕ್ಷಕರೇ, ಚಗಟೆ ಸೊಪ್ಪಿನ ಪಕೋಡ ರೆಡಿ ಆಗಿದೆ. ನಾನು ಟೇಸ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮಾಡೋ ವಿಧಾನ ನೋಡ್ಕೊಬರೋಣ. ಚಗಟೆ ಸೊಪ್ಪಿನ ವಡೆ ತಯಾರಿಸುವ ವಿಧಾನ. ಮೊದಲು ಕಡಲೆಬೇಳೆಗೆ ತೆಂಗಿನ ತುರಿ, ಹಸಿಮೆಣಸು ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ರುಬ್ಬಿದ ಈ ಮಿಶ್ರಣಕ್ಕೆ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಚಗಟೆ ಸೊಪ್ಪು, ಈರುಳ್ಳಿ, ಅಕ್ಕಿ ಹಾಗೂ ಕಡಲೆ ಪುಡಿ, ಸ್ವಲ್ಪ ನೀರನ್ನು ಹಾಕಿ ಕಲಸಿ. ಬಳಿಕ ವಡೆ ತಟ್ಟಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ರುಚಿಕರ ಚಗಟೆ ಸೊಪ್ಪಿನ ವಡೆ ಸವಿಯಲು ಬಲು ರುಚಿ. ನೀವು ಕೂಡ ಟೇಸ್ಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ. ಅಲ್ಲ, ತೊಗಟೆ ಸೊಪ್ಪಿನ ಪಕೋಡ ತುಂಬಾ ಟೇಸ್ಟ್ ಆಗಿದೆ. ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ಕೂಡ ಟೇಸ್ಟ್ ನೋಡೋಣ. ತಗೊಳ್ಳಿ. ಅದು ಕೂಡ ಟೇಸ್ಟ್ ಆಗಿತ್ತು, ಇದು ಕೂಡ ಟೇಸ್ಟ್ ಆಗಿದೆ. ಕರ್ಜಿಕಾಯಲ್ಲಿ ಇದೊಂಥರ ಸ್ಪೆಷಲ್ ಆಗಿ ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ, ಸೊ ಎಲ್ಲರೂ ಇಷ್ಟಪಡ್ತಾರೆ. ಸೊ ಹೆಲ್ತಿಗೂ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಅಮ್ಮ. ನಮ್ಮ ಕಾರ್ಯಕ್ರಮಕ್ಕೆ ಗೌರಿ ಹಬ್ಬ ದಿನ ಬಂದು 2 ಒಳ್ಳೆ ರೆಸಿಪಿ ಕೂಡ ಹೇಳ್ಕೊಟ್ಟಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೋಸ್ಕರ ಥ್ಯಾಂಕ್ ಯು. ಹಾಗೂ ಸನ್ ಪ್ರೀಮಿಯಂ ಅವರಿಂದ ಒಂದು ಚಿಕ್ಕ ಕಾಣಿಕೆ. ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು ಮೇಡಮ್. ಸಂತೋಷ್ ರೈಸ್ ಮಿಲ್ ಅವರಿಂದ ಒಂದು ಪುಟ್ಟ ಕಾಣಿಕೆ. ಥ್ಯಾಂಕ್ ಯು. ವೀಕ್ಷಕರೇ, ಗೌರಿ ಹಬ್ಬದ ದಿನ 2 ಸ್ಪೆಷಲ್ ಡಿಶಸ್ ಕೂಡ ನೋಡಿದ್ರಿ. ಸೊ ತುಂಬಾ ಟೇಸ್ಟ್ ಆಗಿ ತುಂಬಾ ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮತ್ತೆ ಮುಂದಿನ ಸಂಚಿಕೆಲ್ಲ ಸಿಗ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.